ನಮಸ್ಕಾರ. ಆರೋಗ್ಯ ಮಂಥನ ವಿಶೇಷ ಆರೋಗ್ಯ ಮಾತುಕತೆಗೆ ಸ್ವಾಗತ. ಇದು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಸಂತೋಷ್ ಕುಮಾರ್ ಜೆ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾಗ್ತಿದ್ದಾರೆ. ನಾನು ಡಾಕ್ಟರ್ ಸಂತೋಷ್ ಕುಮಾರ್ ಜೆ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಶಲ್ಯತಂತ್ರ, ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಶಲ್ಯತಂತ್ರದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಾವು ಮಾತನಾಡ್ತಾ ಇರುವಂಥ ವಿಚಾರ ಪರಿಕರ್ತಿಕ ರೋಗ. ಸ್ವಲ್ಪ ಏನಿದು ಟರ್ಮ್, ಏನಿದು ವಿಷಯ ಅಂತ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗಬಹುದು. ಆದರೆ ನಿಮಗೆಲ್ಲರಿಗೂ ಖಂಡಿತವಾಗಿಯೂ ಮೂಲವ್ಯಾಧಿ ಅಂದರೆ ಏನಂತ ಗೊತ್ತಿರುತ್ತೆ. ಮೂಲವ್ಯಾಧಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಇದು ಪರಿಕರ್ತಿಕ. ಇದರ ವಿಚಾರವಾಗಿ ಇವತ್ತು ಡಾಕ್ಟರ್ ಸಂತೋಷ್ ಕುಮಾರ್ ಅವರು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಯಾವುದದು, ಏನು, ಯಾಕೆ ಬರುತ್ತೆ, ಯಾವ ರೀತಿಯ ಚಿಕಿತ್ಸೆ ಮತ್ತು ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ಏನು ಚಿಕಿತ್ಸೆ, ಎಲ್ಲ ವಿಚಾರವಾಗಿ ಅವರು ಇವತ್ತಿನ ಒಂದು ಮಾತುಕತೆಯಲ್ಲಿ ಮಾತಾಡಲಿಕ್ಕಿದ್ದಾರೆ. ಡಾಕ್ಟರ್, ನಾನೀಗ ಪರಿಕರ್ತಿಕ ವಿಚಾರಕ್ಕೆ ಬರುವ ಮೊದಲು ನಾವು ಮೂಲವ್ಯಾಧಿಯ ವಿಚಾರವನ್ನು ಮಾತನಾಡಿ ಆನಂತರ ನಾವು ನೇರವಾಗಿ ಈ ಪರಿಕರ್ತಿಕ ವಿಚಾರಕ್ಕೆ ಬರುವ. ಈಗ ಮೂಲವ್ಯಾಧಿಯನ್ನು ನೀವು ಯಾವ ರೀತಿಯಾಗಿ ಏನು ಅದರ ವ್ಯಾಪ್ತಿ ಅಥವಾ ಏನಂತ ಅದನ್ನು ಗುರುತಿಸ್ತೀರಿ? ಹೆಚ್ಚಿನ ರೋಗಿಗಳು ಅವರ ಒಂದು ರೋಗದ ಬಗ್ಗೆ ವೈದ್ಯರ ಹತ್ರ ಕಾಣಬೇಕಾದ್ರೆ ಎಲ್ಲರೂ ಬಂದು ಹೇಳೋದು ನಮಗೆ ಮೂಲವ್ಯಾಧಿ ಆಗಿದೆ ಅಂತ. ಆ್ಯಕ್ಚುಲಿ ಮೂಲವ್ಯಾಧಿ ಅನ್ನೋದು ಒಂದು ಜನರಲ್ ಟರ್ಮ್ ಅಂತ ಹೇಳ್ಬೋದು, ಒಂದು ಸಾಮಾನ್ಯವಾದ ಪದ. ಮೂಲ ಮತ್ತು ವ್ಯಾಧಿ. ಮೂಲ ಅಂತಂತಂದರೆ ಕೊನೆಯ ನಮ್ಮ ದೊಡ್ಡ ಕರಳಿನ ಕೊನೆಯ ಅಂಗವಾದ ಈ ರೆಕ್ಟಮ್ ಮತ್ತು ಏನಲ್ ಕೆನಾಲ್ ಅಂತ ಯಾವುದಿದೆ, ಆ ಅಂಗದಲ್ಲಿ ಆಗುವಂತಹ ಎಲ್ಲ ವ್ಯಾಧಿಗಳನ್ನು ನಾವು ಮೂಲವ್ಯಾಧಿ ಅಂತಲೇ ಕರಿಬೇಕು. ಹಾಗಿದ್ರೆ ಮೂಲವ್ಯಾಧಿ ಅಂದರೆ ಮೂಲವ್ಯಾಧಿಯಲ್ಲಿ ಬೇರೆ ಟೋಟಲ್ ನೀವು ಹೇಳೋ ಪ್ರಕಾರ ಯಾವ ವ್ಯಾಧಿಗಳು ಬರುತ್ತೆ ಡಾಕ್ಟ್ರೆ? ಹರ್ಷ ಬರ್ತದೆ. ಹರ್ಷ ಅಂತಂದರೆ ಕಾಮನ್ ಆಗಿ ಹೇಳ್ತಾರೆ ಹೆಮೊರಾಯ್ಡ್ಸ್ ಅಂತ ಹೇಳ್ತೇವೆ, ಪೈಲ್ಸ್ ಅಂತ ನಾರ್ಮಲಿ ಎಲ್ಲ ಜನಗಳಿಗೂ ಹೇಳೋದು ಪೈಲ್ಸ್ ಅಂತ. ನಾವು ವೈದ್ಯಕೀಯ ಇದರಲ್ಲಿ ನಾವು ಅದನ್ನು ಆಯುರ್ವೇದದಲ್ಲಿ ಹರ್ಷಸ್ ಅಂತ ಹೇಳ್ತೇವೆ, ಮಾಡರ್ನ್ ಇದರಲ್ಲಿ ಕನ್ವೆನ್ಷನಲ್ಲಿ ಹೆಮೊರಾಯ್ಡ್ಸ್ ಅಂತ ಹೇಳ್ತೇವೆ. ಮತ್ತೆ ಫಿಶರಿನ್ ಏನು ಈಗ ನಾವು ಮಾತಾಡುವಂಥ ಇವತ್ತಿನ ಪರಿಕರ್ತಿಕದಲ್ಲಿ ನಾವು ಅದನ್ನು ಆಯುರ್ವೇದ ಟರ್ಮಿನಲ್ಲಿ ನಾವು ಪರಿಕರ್ತಿಕ ಅಂತ ಹೇಳ್ತೇವೆ. ಪರಿ ಅಂತಂದ್ರೆ ಸುತ್ತ, ಅಂದ್ರೆ ಗುದ ದ್ವಾರದ ಸುತ್ತ, ಮತ್ತೆ ಅದರಲ್ಲಿ ನೋವು, ಕರ್ತನ ಮತ್ತು ಪೀಡ ಅಂದ್ರೆ ರೋಗಿಗೆ ವಿಪರೀತವಾದಂತಹ ನೋವು ಅಥವಾ ಉರಿ ಕೂಡ ಇರ್ಬೋದು. ಆ ತುಂಬಾ ನೋವಿನಿಂದ ಬಳಲುವಂತಹ ಇದಕ್ಕೆ ಪರಿಕರ್ತಿಕ. ಈಗ ಕಾಮನ್ ಆಗಿ ನಾವು ಫಿಶರಿನ್ ಏನು ಅಂತ ಹೇಳ್ತೇವೆ. ಮತ್ತೆ ಫಿಸ್ಟುಲಾ ಏನು ಅಂತ ಹೇಳ್ತೇವೆ. ಫಿಸ್ಟುಲಾ ಅಂತಂದ್ರೆ ಮೊದಲು ಒಂದು ಸಣ್ಣ ಒಂದು ಆಪ್ಸೆಸ್ ಆಗುತ್ತೆ. ಆಪ್ಸೆಸ್ ಅಂದ್ರೆ ಕ್ಯೂ ತುಂಬಿದ ಒಂದು ಇದಾಗಿ ಕಂಟಿನ್ಯೂಷನ್ ಆಗಿ ಅದು ರಿಕರೆನ್ಸ್ ಆಗಿ ಅವರಿಗೆ ಅಲ್ಲಿ ಒಂದು ಫಿಸ್ಟುಲಾ ಏನು ಅಂತ ಆಗ್ತದೆ. ಅಂದ್ರೆ ಚರ್ಮಕ್ಕೂ ಮತ್ತೆ ಗುದದ್ವಾರದ ಒಳಗೆಯೂ ಕೂಡ ಗುದನಾಳದಲ್ಲಿ ಅದಕ್ಕೆ ಕನೆಕ್ಷನ್ ಇರ್ತದೆ. ಅದನ್ನು ಫಿಸ್ಟುಲಾ ಏನು ಅಂತ ಹೇಳ್ತೇವೆ. ಅದು ಬಿಟ್ಟು ಬೇರೆಯಾಗಿ ವಾರ್ಡ್ಸ್ ಅಂತ ಆಗ್ಬೋದು, ಅಥವಾ ಒಂದು ಪ್ಲೂರೈಟಿಸ್ ಅಂದರೆ ತುರಿಕೆ ಇರ್ಬೋದು, ಗುದದ್ವಾರದ ಸುತ್ತ ತುರಿಕೆ ಇರ್ಬೋದು. ಎಲ್ಲ ರೋಗಗಳನ್ನು ನಾವು ಒಟ್ಟಾಗಿ ಮೂಲವ್ಯಾಧಿ ಅಂತಾನೆ ಒಂದು ಕಾಮನ್ ಆಗಿ ರೋಗಿ ಅನ್ಕೊಳ್ಳೋದು, ನನಗೆ ಏನೇ ಆದ್ರೂ ಕೂಡ ಮೂಲವ್ಯಾಧಿ ಆಗಿದೆ ಅಂತಾನೆ ವೈದ್ಯರ ಹತ್ರ ಅವರು ತಪಾಸಣೆಗೆ ಜನರಲ್ ಆಗಿ ಹೇಳುವಂಥದ್ದು. ಆದರೆ ನೀವು ಹೇಳೋ ಪ್ರಕಾರ ವೈದ್ಯಕೀಯ ಪರಿಭಾಷೆಯಲ್ಲಿ ಮೂಲವ್ಯಾಧಿಯಲ್ಲಿ ಅನೇಕ ರೀತಿಯ ರೋಗಗಳು, ಕಾಯಿಲೆಗಳು, ಎಲ್ಲ ಕಾಯಿಲೆಗಳನ್ನು ನಾವು ಒಂದು ಮೂಲಕ್ಕೆ ಸಂಬಂಧಪಟ್ಟ ಕೊನೆಯ ಭಾಗಕ್ಕೆ ಸಂಬಂಧಪಟ್ಟ ವ್ಯಾಧಿ ಅಂತ ಹೇಳಿ ಮೂಲವ್ಯಾಧಿ ಅಂತ ಹೇಳ್ಬೋದು. ಕಾಮನ್ ಆಗಿ ಹರ್ಷಸ್ಗೆ ತುಂಬಾ ಇದು ಮಾಡ್ತಾರೆ, ಆದ್ರೆ ಬಾಕಿಯ ರೋಗಗಳು ಕೂಡ ಇದೆ ಅಂತ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಹೌದೌದು ಡಾಕ್ಟರ್. ಈಗ ಮೂಲವ್ಯಾಧಿ ಯಾಕೆ ಬರುತ್ತೆ ಅಥವಾ ಏನು ಕಾರಣ? ಸಾಮಾನ್ಯವಾಗಿ ಈಗ ನಾವು ಹೇಳುದಿದ್ರೆ ಎಲ್ಲವೂ ಆಗೋದು ನಮ್ಮ ಮಂದಾಗ್ನಿ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ, ಅಥವಾ ಒಂದು ಅಜೀರ್ಣದಿಂದ ಆಗ್ಬೋದು. ಇದರಿಂದ ಮೋಷನ್ ಸರಿಯಾಗಿ ಆಗದೆ ಇರುವಂಥದ್ದು, ಮಲ ವಿಸರ್ಜನೆ ಸರಿಯಾಗಿ ಆಗದೆ ಇರುವಂಥದ್ದು, ಅಥವಾ ಮಲ ದಿನ ಹೋಗದೆ ಇರುವಂಥದ್ದು, ಇದರಿಂದಾಗಿ ಮಲ ಗಟ್ಟಿಯಾಗಿ ನಾವು ಯಾವಾಗ ಮಲವನ್ನು ವಿಸರ್ಜನೆ ಮಾಡಲಿಕ್ಕೆ ತುಂಬ ಒತ್ತು ಕೊಡ್ತೇವೆ,
ಅದನ್ನು ತುಂಬ ಒತ್ತಡ ಹಾಕ್ತೇವೆ, ಆಗ ಆ ಕೊನೆಯ ಭಾಗದಲ್ಲಿ ಅವರಿಗೆ ಈ ಕಾಯಿಲೆಗಳು ಯಾವುದಾದ್ರೂ ಒಂದು ಕಾಯಿಲೆಗಳಲ್ಲಿ ಈಗ ಅರ್ಶಸ್ ಆಗ್ಬೋದು. ಯಾಕೆ ಆಗ್ತದೆ ಅಂತಂದ್ರೆ ನಾವು ಅಷ್ಟು ಪ್ರೆಷರ್ ಕೊಡಬೇಕಾದ್ರೆ ಅಲ್ಲಿರುವಂತಹ ರಕ್ತನಾಳಗಳು ಸಿರೆಗಳು ದಪ್ಪ ಆಗಿ ಯಾವಾಗಲೂ ನಾನು ಅದನ್ನು ಒತ್ತಡ ಹಾಕ್ತಾನೇ ಇದ್ರೆ ಆ ಸಿರೆಗಳು ದೊಡ್ಡದಾಗಿ ಮತ್ತು ಅದ್ರ ಜೊತೆಗೆ ಮ್ಯೂಕೋಸ ಅಂತ ಹೇಳ್ತೇವೆ, ಅದ್ರ ಮೇಲಿನ ಪದರ ಒಂದು ಮ್ಯೂಕೋಸವನ್ನು ಅದನ್ನು ತಗೊಂಡು ಬರ್ತಾರೆ, ಆಗ ಅರ್ಶಸ್ ಆಗ್ತದೆ. ಹಾಗೆ ಏನಾಗ್ತದೆ, ಈ ಮೋಷನ್ ಒತ್ತಡ ಹಾಕಬೇಕಾದ್ರೆ ಕೆಲವೊಮ್ಮೆ ಏನಾಗುತ್ತದೆ, ಈ ಒಳಗಡೆ ನಮ್ಮಲ್ಲಿ ಒಂದು ಸ್ಪಿಂಕ್ಟರ್ಸ್ ಅಂತ ಹೇಳ್ತೇವೆ, ನಮಗೆ ಒಂದು ಕಾಂಟಿನೆನ್ಸ್ ಮೋಷನ್ ನಾವು ಬಂದಾಗ ಅದನ್ನು ತಡ್ಕೊಳ್ಬೇಕಾದ್ರೆ ಅದನ್ನು ಗಟ್ಟಿ ಹಿಡಿತೇವೆ. ಆ ಗಟ್ಟಿ ಹಿಡಿಯುವಂತಹ ಮೆಕ್ಯಾನಿಸಮ್ ಅನ್ನು ನಾವು ಸ್ಪಿಂಕ್ಟರ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ. ಆ ಸ್ಪಿಂಕ್ಟರ್ಸ್ ಕೆಲವೊಮ್ಮೆ ಸ್ಪ್ಯಾಸಮ್ಸ್ ಇದ್ದಾಗ ಏನಾಗುತ್ತೆ ಅಂದರೆ, ಮೇಲೆ ಒಂದು ಸಣ್ಣ ಏನಲ್ ಪ್ಯಾಪಿಲಾ ಹತ್ರ ಹೈಪರ್ಟ್ರೋಫಿ ಆಗಿದ್ರೆ ನಾನು ತುಂಬ ಒತ್ತಡ ಹಾಕಬೇಕಾದ್ರೆ ಅಲ್ಲಿ ಒಂದು ಚರ್ಮ ಸೀಳಿದಾಗೆ ಆಗ್ತದೆ, ಒಳಗಡೆ ಚರ್ಮ ಹೊರಗಡೆ ಚರ್ಮ ಅಲ್ಲ, ಮ್ಯೂಕೋಸವು ಸೀಳಿದಾಗಿ ಒಂದು ದೊಡ್ಡ ಗಾಯ ಆಗ್ತದೆ. ಆ ಗಾಯ ಅಂದರೆ ಉದ್ದನೆ ಗಾಯ ಆಗ್ತದೆ. ಆ ಗಾಯಕ್ಕೆ ನಾವು ಫಿಶರಿನಿಯೇನೋ ಅಥವಾ ಪರಿಕರ್ತಿಕ ಅಂತ ಹೇಳ್ತೇವೆ. ಸೊ ಮೇಜರ್ ನಾವು ಏನು ಹೇಳ್ಬೋದು ಅಂದರೆ, ಊಟದ ಒಂದು ಏನು ಹೇಳ್ತೇವೆ, ಸರಿಯಾಗಿ ಅದನ್ನು ಪಾಲನೆ ಮಾಡದೇ ಇದ್ದರೆ, ಸರಿಯಾಗಿ ಕರೆಕ್ಟು ತರಕಾರಿ ತಿನ್ನದೇ ಇರುವುದು, ಅಥವಾ ಕರೆಕ್ಟ್ ಟೈಮಿಗೆ ಊಟ ಮಾಡದೇ ಇರೋದು, ಅಥವಾ ನೀರು ಕಡಿಮೆ ಕುಡಿಯೋದು, ಅಥವಾ ತುಂಬ ಸ್ಟ್ರೆಸ್ ಫ್ಯಾಕ್ಟರ್ಸ್. ಈಗ ಅರ್ಶಸಿಗೆ ಹೋದರೆ ಎರಿಡಿಟ್ರಿ ಇರ್ಬೋದು, ಅಥವಾ ಅವರಿಗೆ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ಇರ್ಬೋದು, ಡಿಫ್ರೆಂಟ್ ಕಾಸಸ್. ಮೇಜರ್ ಕಾಸ್ ಅಂತಂತಂದರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ, ಇದೇ ಮೇನ್ ಪ್ರಾಬ್ಲಮ್ ಎಲ್ಲ ಮೂಲವ್ಯಾಧಿಗಳಿಗೂ ಕಾರಣ ಅಂತ ಹೇಳಿ. ಇದು ಡಾಕ್ಟ್ರೆ, ಈಗ ಈ ರೀತಿಯ ಒಂದು ಕಾಯಿಲೆ ಗಂಭೀರ ಆಗೋದಕ್ಕಿಂತ ಮೊದಲೇ ಏನಾದರೂ ಗುಣಲಕ್ಷಣಗಳು ಗೋಚರಿಸುತ್ತಾ, ಕಾಣಿಸುತ್ವಾ? ಈಗ ಮೂಲವ್ಯಾಧಿಗೆ ಸಂಬಂಧಪಟ್ಟಾಗೆ ನೀವು ಗುಣಲಕ್ಷಣ ಹೇಳೋದಿದ್ದರೆ? ಮೂಲವ್ಯಾಧಿಗೆ ಪಟ್ಟಹಾಗೆ ರೋಗಿ ಬೇರೆ ಬೇರೆ ಲಕ್ಷಣಗಳನ್ನು ತಗೊಂಡು ಬರ್ಬೋದು ವೈದ್ಯರ ಹತ್ರ. ಒಂದು ರಕ್ತ ಮೋಷನಲ್ಲಿ ರಕ್ತ ನೋಡಿದೆ, ಇವತ್ತು ಮೋಷನ್ ಮಾಡಬೇಕಾದ್ರೆ ನಾನು ಒತ್ತಡ ಹಾಕಬೇಕಾದ್ರೆ ರಕ್ತ ನೋಡಿದೆ ಅಂತ ಹೇಳ್ತಾರೆ. ಈಗ ರಕ್ತ ನೋಡಿದಾಗ ನಾವು ಮತ್ತೆ ಕೇಳ್ತೇವೆ ಅದನ್ನು, ಯಾವ ಬಣ್ಣ ಇತ್ತದು, ಯಾವಾಗ ಅದು ನಿಮಗೆ ರಕ್ತ ನೋಡಿದ್ರಿ ಅಂದ್ರೆ 4 ವಿಧದಲ್ಲಿ ರಕ್ತ ಬರ್ಬೋದು ಮೋಷನ್ ಜೊತೆ. ಒಂದು ಮೋಷನಲ್ಲಿ ಮಿಕ್ಸ್ ಆಗಿ ಬರ್ತದೆ, ರಕ್ತ ಮೋಷನ್ ಜೊತೆ ಮಿಕ್ಸ್ ಆಗಿ ಬಂದಾಗ ನಾವು ಏನು ತಿಳ್ಕೊಳ್ತೇವೆ ಅಂದರೆ, ರೆಕ್ಟಮ್ ಇಂದ ಮೇಲ್ಗಡೆ ಸಿಗ್ಮಾಯ್ಡ್ ಅಥವಾ ಡಿಸೆಂಡಿಂಗ್ ಕೊಲಾನ್ ಅಂತ ಹೇಳ್ತೇವೆ, ಅಲ್ಲಿ ಎಲ್ಲೋ ಬ್ಲೀಡಿಂಗ್ ಆಗಿ ಮೋಷನ್ ಜೊತೆ ಮೋಷನ್ ಸಾಫ್ಟ್ ಇರೋ ಕಾರಣ ಅದಕ್ಕೆ ಮಿಕ್ಸ್ ಆಗಿ ಬರ್ತದೆ ಅಂತ. ಎರಡನೇದು ಮೋಷನಿಗೆ ಇಂಡಿಪೆಂಡೆಂಟ್ ಆಗಿ ಬರ್ತದೆ. ಅಂದರೆ ಈ ಕೆಲವೊಂದು ರೋಗಗಳಲ್ಲಿ, ಈಗ ಕಾರ್ಸಿನೋಮಾ ಆಗಲಿ ಅಥವಾ ಕೊಲೈಟಿಸ್ ಆಗಲಿ, ಅದರಲ್ಲಿ ಈ ರಕ್ತ ಬಂದು ತುಂಬ್ತಾ ಇರ್ತದೆ, ಮೋಷನ್ ಹೋಗಬೇಕು ಅನಿಸುತ್ತೆ, ಆದರೆ ಮೋಷನ್ ಇರಲ್ಲ, ಮ್ಯೂಕಸ್ ಮತ್ತು ಬ್ಲಡ್ ಡಿಸ್ಚಾರ್ಜ್ ಕೂಡ ಆಗ್ಬೋದು. ಇವನ್ ಈ ಮೋಷನಿಗೆ ಸ್ಮಿಯರ್ ಆಗಿ ಬರ್ಬೋದು, ಮಲ ಮಾಡಬೇಕಾದ್ರೆ ಅದ್ರ ಜೊತೆಗೆ ಬರ್ಬೋದು, ಅಥವಾ ಇಂಡಿಪೆಂಡೆಂಟ್ ಆಗಿ ಈಗ ಮೋಷನ್ ಹೋಗಿ ಬಂದಾಯಿತು. ಈಗ ನಾವು ಇಲ್ಲಿ ನಮ್ಮ ಪದ್ಧತಿಯಲ್ಲಿ ನಾವು ಮಲ ವಿಸರ್ಜನೆ ಆದ ನಂತರ ನೀರನ್ನು ಉಪಯೋಗಿಸ್ತೇವೆ. ಈಗ ಕೆಲವೊಂದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಈಗ ಟಾಯ್ಲೆಟ್ ಪೇಪರ್ ಅನ್ನು ಟಿಶ್ಯೂ ಪೇಪರ್ ಅನ್ನು ಯೂಸ್ ಮಾಡ್ತಾರೆ. ಆ ಟಿಶ್ಯೂ ಪೇಪರ್ ಮೇಲೆ ರಕ್ತ ಇರ್ಬೋದು. ಸೊ ರಕ್ತ ಒಂದು ಇದೇನಂತಂದ್ರೆ ರಕ್ತ ಹೋಗೋದು. ಎರಡನೇದು ಪಸ್ ಅಥವಾ ಮ್ಯೂಕಸ್ ಡಿಸ್ಚಾರ್ಜ್ ಇರ್ಬೋದು, ಅದರಿಂದ ಆ ಕಾರಣದಿಂದನೂ ರೋಗಿ ಬರ್ಬೋದು. ಮೂರನೇದು ನೋವು ಅಂತ ಹೇಳಿಕೊಂಡು ಬರ್ಬೋದು. ನಾಲ್ಕನೇದು ಅವರಿಗೆ ಮಲ ವಿಸರ್ಜನೆಯಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಇರುತ್ತೆ, ಅವರಿಗೆ ಕೆಲವೊಮ್ಮೆ ಹೋಗುದಿಲ್ಲ ಅಂತ ಹೇಳೋದು, ಕೆಲವೊಮ್ಮೆ ತುಂಬ ಕಾನ್ಸ್ಟಿಪೇಷನ್ ಆಗೋದು, ಕೆಲವೊಮ್ಮೆ ಸಣ್ಣದಾಗಿ ಹೋಗ್ತದೆ ಅಂತ ಹೇಳೋದು, ಹಾಗೆ ಬರ್ತಾರೆ. ಐದನೇದಾಗಿ ತುರಿಕೆ ಇದೆ ಅಂತ ಬರ್ಬೋದು. ಮತ್ತೆ ಕೆಲವೊಮ್ಮೆ ಮೊಳಕೆ ಆಗಿ ಆಚೆ ಬರ್ತದೆ. ಸೊ ಇದೆಲ್ಲ ಕಾಮನ್ ಆಗಿ ರೋಗಿಗಳು ನಿಮಗೆ ಅವರ ಲಕ್ಷಣಗಳನ್ನು ನಿಮ್ಮ ಹತ್ರ ಬರ್ತಾರೆ ಈ ತರ. ಸಾಮಾನ್ಯವಾಗಿ ಈಗ ರಕ್ತವೇ ಯಾಕೆ ಬರುತ್ತೆ ಅಂತ ಏನಾದರೂ ಸ್ಪೆಸಿಫಿಕ್ ಆಗಿ? ರಕ್ತ ಈಗ ಎಲ್ಲ ಅಂಗಾಂಗಗಳಿಗೂ ಕೂಡ ರಕ್ತ ಸಂಚಾರ ಇದ್ದೇ ಇರುತ್ತೆ. ಈಗ ನಾನು ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ ನಾನು ಹೇಳಿದೆ, ಮ್ಯೂಕೋಸ ಅಂತ ಹೇಳ್ತೇವೆ. ಮ್ಯೂಕೋಸ ಜಸ್ಟ್ ಅದರದ್ದು ಬಿನೀತ್ ಅಂದರೆ ಅದರ ಹಿಂದೆ ಅಥವಾ ಅದರ ಒಳಗೆ ಏನಾಗುತ್ತೆ ಅಂದರೆ ಹೆಮೊರಾಯ್ಡಲ್ ಪ್ಲೆಕ್ಸಸ್ ಆಫ್ ವೇನ್ಸ್ ಅಂತ ಹೇಳ್ತೇವೆ. ಅಂದರೆ ರಕ್ತ ನಾಳಗಳು ರಕ್ತವನ್ನು ವಾಪಸ್ ತಗೊಂಡೋಗೋದು. ಆ ಮ್ಯೂಕೋಸೆಯಿಂದ ಜಸ್ಟ್ ಅದ್ರ ಒಳಗೆ ಇರ್ತದೆ. ಈಗ ನಾನು ಒತ್ತಡ ಹಾಕಬೇಕಾದ್ರೆ ಏನಾಗ್ತದೆ ಅಂದರೆ ಈ ಪ್ರೆಷರಿಗೆ ಆ ನಾಳಗಳು
ದೊಡ್ಡದಾಗ್ತವೆ. ಆ ದೊಡ್ಡದಾದಾಗ ಏನಾಗ್ಬೋದು ಅಂತಂದರೆ ಹೊಡಿಬೋದು. ಎಸ್ ಎಸ್ ಹೊಡೆದಾಗ ಪೇಷಂಟು ನಾನು ರಕ್ತ ನೋಡಿದೆ, ಮೋಷನಲ್ಲಿ ನನಗೆ ರಕ್ತ ಕಾಣಲಿಕ್ಕೆ ಸಿಕ್ತು ಅಂತ ಹೇಳ್ಕೊಂಡು ಬರ್ತಾನೆ. ಓಕೆ ಓಕೆ ಆದರೆ ಅದರಲ್ಲೂ ಕೂಡ ನಾನೀಗ ಯಾವ ಕಲರ್ ಇದೆ ಅಂತ ನಾವು ಫಸ್ಟ್ ಕೇಳ್ತೇವೆ. ಯಾವ ವರ್ಣ ಇರುತ್ತೆ, ನಿನಗೆ ಯಾವ ಬಣ್ಣ ನೋಡಿದ್ರಿ ನೀವು. ಕೆಲವೊಮ್ಮೆ ಬ್ರೈಟ್ ರೆಡ್ ಇತ್ತು, ನಾವು ಬ್ರೈಟ್ ಇತ್ತು ಅಂತ ಹೇಳಿದರೆ ಸಾಮಾನ್ಯವಾಗಿ ಏನು ಅಂದ್ಕೊಳ್ತೇವೆ ಅಂತಂದರೆ ಅದು ರೆಕ್ಟಮ್ ಮತ್ತು ಏನಲ್ ಕೆನಾಲಿಂದನೇ ಬಂದದ್ದು ಅಂತ. ಕೆಲವೊಮ್ಮೆ ಡಾರ್ಕ್ ಅಂತ ಹೇಳ್ತಾರೆ, ಸ್ವಲ್ಪ ಕಪ್ಪನೆ ಅಥವಾ ಇದರಲ್ಲಿ ಡಾರ್ಕರ್ ಕಲರ್, ಬ್ರೈಟ್ ಅಲ್ಲ ಡಾರ್ಕರ್ ಕಲರ್ ಇರ್ತದೆ ಅಂತ. ಆಗ ನಾವು ಅಂದ್ಕೊಳ್ತೇವೆ ಅದು ಮೇಲೆ ಎಲ್ಲಿಂದನೋ ಬಂದಿರುವಂಥದ್ದು. ಕೆಲವರು ಬಂದು ಹೇಳ್ತಾರೆ ನನ್ನ ಮೋಷನ್ನೇ ಕಪ್ಪಿತ್ತು ಅಂದರೆ ಅದು ಎಲ್ಲೋ ಹೈ ಇಂಟೆಸ್ಟೈನಲ್, ಎಲ್ಲೋ ಒಳಗಡೆ, ಈಗ ಅನ್ನನಾಳದಲ್ಲಿ ಹೊಟ್ಟೆಯಲ್ಲಾಗಿರ್ಬೋದು ಅಥವಾ ಸಣ್ಣ ಕರಳಿನಲ್ಲಿ ಎಲ್ಲೋ ಬ್ಲೀಡ್ ಆಗಿದ್ದು ಕಪ್ಪಾಗಿ ಮೆಟಬಾಲಿಸಮ್ ಮತ್ತು ಜೀರ್ಣ ಆದ ಕಾರಣ ಅದು ಕಪ್ಪಾಗಿ ಬರ್ತದೆ ಅಂತ. ಸೊ ಸಾಮಾನ್ಯವಾಗಿ ರಕ್ತ ಬಂತು ಅಂದ ಕೂಡಲೇ ನಾವು ವಿಚಾರ ತಗೊಳ್ಳೋದು ಯಾವ ಬಣ್ಣ ಇತ್ತು, ಯಾವ ವರ್ಣದಲ್ಲಿತ್ತು ಅಂತ. ಹೌದು. ಇದು ಈಗ ಹರ್ಷ ಮತ್ತು ಪರಿಕರ್ತಿಕ ಇದಕ್ಕೆ ಇರುವ ಡಿಫರೆನ್ಸ್? ಸಾಮಾನ್ಯವಾಗಿ ರೋಗಿಗಳು ಹರ್ಷದಿಂದ ಬಳಲ್ತಿದ್ರೆ ಅವರು ಒಂದು ಏನು ಕಾಮನ್ ಆಗಿ ಸಾಮಾನ್ಯವಾಗಿ ಅವರು ಹೇಳೋದು ನನಗೆ ರಕ್ತ ನೋಡಿದೆ ನಾನು ಮೋಷನಲ್ಲಿ. ಕೆಲವೊಮ್ಮೆ ರಕ್ತ ಮೋಷನಿಗೆ ಮುಂಚೆ ಹೋಗ್ತದೆ ಅಥವಾ ನಾನು ನಂತರ ಹೋಗ್ತದೆ, ಅದೊಂದು ನನ್ನ ಕೊಮೋಡಲ್ಲಿ ಒಂದು ಸ್ಪ್ಲ್ಯಾಶ್ ಆಗಿ ಬೀಳ್ತದೆ ಅಂತ ಹೇಳ್ಕೊಂಡು ಬರ್ತಾನೆ. ಆದರೆ ಅದರಲ್ಲಿ ಮೇಜರ್ ವ್ಯತ್ಯಾಸ ಏನಂದರೆ ಪರಿಕರ್ತಿಕಗೂ ಹರ್ಷಸ್ಸಿಗೂ, ಹರ್ಷಸಲ್ಲಿ ಸಾಮಾನ್ಯವಾಗಿ ನೋವಿರುವುದಿಲ್ಲ. ನೋವು ಅನ್ನೋದು ತುಂಬ ಕಡಿಮೆ. ಅಂದರೆ ಯಾವತ್ತಾದರೂ ಹರ್ಷಸ್ ಇನ್ಫೆಕ್ಷನ್ ಅಥವಾ ಅದಕ್ಕೊಂದು ಸ್ಟ್ರ್ಯಾಂಗ್ಯುಲೇಷನ್ ಅಂದರೆ ಅದು ತುಂಬ ಕ್ರಾನಿಕ್ ಆಗಿ ಆದಾಗ ನಾವು ಹೇಳ್ತೇವೆ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ, ಫೋರ್ತ್ ಡಿಗ್ರಿ ಅಂತ ಹೇಳ್ತೇವೆ. ಈ ಸೆಕೆಂಡ್ ಡಿಗ್ರಿ ಕಳೆದು ಥರ್ಡ್ ಡಿಗ್ರಿ ಹೋದಾಗ ಎಲ್ಲಾದರೂ ಇನ್ಫೆಕ್ಷನ್ ಅಥವಾ ಸ್ಟ್ರ್ಯಾಂಗ್ಯುಲೇಷನ್ ಆದಾಗ ನೋವು ಬರ್ಬೋದು. ಅದು ಬಿಟ್ಟರೆ ಈ ಹರ್ಷಸ್ಸಲ್ಲಿ ಯಾವತ್ತೂ ನೋವು ಇರುವುದಿಲ್ಲ, ರಕ್ತ ಇರ್ತದೆ. ಪರಿಕರ್ತಿಕದಲ್ಲಿ ನೋವಿರುತ್ತೆ. ನೋವಿರುತ್ತೆ ಅಂತ ಪರಿಕರ್ತಿಕದಲ್ಲಿ ವಿಪರೀತ ನೋವು. ಪೇಷಂಟು ಮೋಷನ್ಗೆ ಹೋದಾಗ ಒಮ್ಮೆ ಫುಲ್ಲು ನೋವು. ಈವನ್ ಪೇಷಂಟು ಮೋಷನ್ನಿಂದ ಬಂದ ನಂತರವೂ ಒಂದು ಅರ್ಧ ಗಂಟೆ 1 ಗಂಟೆ ನನಗೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ನನಗೆ ನಿಲ್ಲಿಕ್ಕಾಗೋದಿಲ್ಲ, ನೋವು ಮತ್ತು ಉರಿ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ. ಅದರಲ್ಲಿ ನಾವೀಗ ಈ ರಚನಾ ವ್ಯವಸ್ಥೆಯಲ್ಲಿ ನಮ್ಮ ಅನಾಟಮಿ ನೋಡಿದರೆ ಅದರಲ್ಲಿ ಡೆಂಟೇಟ್ ಲೈನ್ ಅಂತ ಒಂದು ಇದಿದೆ. ನಮ್ಮ ಗುದ ನಾಳವನ್ನು 3 ವಿಭಾಗ ಮಾಡ್ತೇವೆ. ಅದರಲ್ಲಿ ಮೇಲ್ಗಡೆ ವಿಭಾಗ ಡೆಂಟೇಟ್ ಲೈನಲ್ಲಿ ಎಂಡ್ ಆಗ್ತದೆ. ಅದು ನಮ್ಮ ಡೆವಲಪ್ಮೆಂಟಲ್ಲಿ ಎಂಡೋಡಮಿಂದ ಡೆವಲಪ್ ಆಗ್ತದೆ ಅಂತ ಹೇಳ್ತೇವೆ. ಅದು ಒಳಗಿನ ನರಗಳು ಅದಕ್ಕೆ ಸಪ್ಲೈ ಮಾಡೋದು. ಡೆಂಟೇಟ್ ಲೈನ್ ಕೆಳಗೆ ನಮ್ಮ ಚರ್ಮಕ್ಕೆ ಹೇಗೆ ಸಪ್ಲೈ ಇರ್ತದೆ, ನಾನು ಮುಟ್ಟಿದ್ರೂ ಗೊತ್ತಾಗ್ತದೆ, ಚುಚ್ಚಿದ್ರೂ ಗೊತ್ತಾಗ್ತದೆ, ಗಿಂಡಿದ್ರೂ ಗೊತ್ತಾಗ್ತದೆ, ಆ ಥರ ನರಗಳು ಆ ಡೆಂಟೇಟ್ ಲೈನಿಂದ ಕೆಳಗೆ ಸಪ್ಲೈ ಮಾಡ್ತವೆ. ಈ ಚರ್ಮದ ನರ ಸಪ್ಲೈ ಮಾಡುವ ಕಾರಣ ಪರಿಕರ್ತಿಕದಲ್ಲಿ ವಿಪರೀತ ನೋವು. ಪರಿಕರ್ತಿಕ ಮತ್ತು ಡೆಂಟೇಟ್ ಲೈನಿಂದ ಕೆಳಗೆ ಆಗುವಂಥದ್ದು. ಈ ಕೆಳಗಿನ ಮಧ್ಯ ಪಾರ್ಟ್ ಮತ್ತು ಕೆಳಗಿನ ಪಾರ್ಟಲ್ಲಿ ಉದ್ದನೆಯ ವ್ರಣ ಆಗ್ತದೆ. ಎಸ್ ಡಾಕ್ಟರ್, ಎಸ್ ನಾನು ಈಗ ಪರಿಕರ್ತಿಕ ಏನು ಕಾರಣ ಅನ್ನೋ ತಿಳ್ಕೊಳ್ಳೋ ಈ ನಡುವೆ ನಾವು ಸಣ್ಣ ಒಂದು ಬ್ರೇಕ್ ತೆಗೊಳ್ಳೋ ಡಾಕ್ಟ್ರೆ. ವೀಕ್ಷಕರು, ನಾವು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ನಾನು ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ಆರೋಗ್ಯಮಂತನ ಮಾತುಕತೆಗೆ ಮತ್ತೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಸಂತೋಷ್ ಕುಮಾರ್ ಅವರು, ಡಿಪಾರ್ಟ್ಮೆಂಟ್ ಆಫ್ ಶಲ್ಯತಂತ್ರ ವಿಭಾಗದ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಪರಿಕರ್ತಿಕ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ನಾವು ಈಗಾಗಲೇ ಬ್ರೇಕ್ಗಿಂತ ಮೊದಲು ಮಾತನಾಡೋ ಸಂದರ್ಭದಲ್ಲಿ ಮೂಲವ್ಯಾಧಿಯ ಒಂದು ಪ್ರಮುಖ ಕಾಯಿಲೆ ಆಗಿರುವಂಥ ಪರಿಕರ್ತಿತ ಬಗ್ಗೆ ಮಾತಾಡ್ತಾ ಇದ್ದೆವು. ಯಾಕೆ ಈ ರೋಗ ಬರುತ್ತೆ ಅನ್ನೋ ಬಗ್ಗೆ. ಡಾಕ್ಟ್ರೆ, ಅದೇ ಯಾಕೆ ಈ ರೋಗ ಬರುತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಈಗ ಹೇಳುವಂಥದ್ದು ನಮ್ಮ ಆಹಾರದಿಂದಲೇ ಬರುವಂಥದ್ದು. ಈಗ ನಾವು ಆಧುನಿಕ ಇದರಲ್ಲಿ ಹೊರಗಡೆ ಹೋಗಿ ತಿನ್ನುವಂಥದ್ದು ಜಾಸ್ತಿ, ಮನೆಯಲ್ಲಿ ತಿನ್ನುವಂಥದ್ದು ನಮಗೆ ಮನೆಯಲ್ಲಿ ಮಾಡುವಂತಹ ಆಹಾರ ಅಷ್ಟು ಇಷ್ಟ ಇಲ್ಲ. ನಾವು ಆಚೆ ಹೋಗಿ ಈಗ ಏನು ಹೇಳ್ತೇವೆ, ಯಾವುದು ಅಪೌಷ್ಟಿಕ ಆಹಾರಗಳಿದೆ ಅದನ್ನೇ ತಿನ್ನೋದು ಜಾಸ್ತಿ. ಸ್ವಲ್ಪ ಜಂಕ್ ಫುಡ್ ಅಂತ ಹೇಳ್ತೇವೆ, ಅಪೌಷ್ಟಿಕತೆ ಆಹಾರ ಅದು. ನಾವು ಈಗ ಆ ಸಮತೋಲನ ಆಹಾರಕ್ಕೆ ಒತ್ತು ಕೊಡೋದಿಲ್ಲ ಅಥವಾ ಒಳ್ಳೆಯ ಆಹಾರ ಒತ್ತು ಕೊಡೋದಿಲ್ಲ.
ಅಥವಾ ನಾವೊಂದು ಫೈಬರ್ ತಗೊಳ್ಳೋದಿಲ್ಲ ಜಾಸ್ತಿ ಆಹಾರದಲ್ಲಿ, ಆಗ ಏನಾಗ್ತದೆ ಅಂದರೆ ಇದೆಲ್ಲ ಇದರಿಂದ ಒಂದು ಅಜೀರ್ಣ ಆಗಿ ಅಥವಾ ಮಂದಾಗ್ನಿ ಆಗಿ ಅಲ್ಲಿಂದ ಮಲ ಸರಿಯಾಗಿ ಫಾರ್ಮೇಷನ್ ಆಗದೇನೆ ಅಥವಾ ಮಲಬದ್ಧತೆಯಿಂದಾಗಿ ಈ ಎಲ್ಲವೂ ಕೂಡ ರೋಗಗಳು ಅಥವಾ ಒಂದು ಪರಿಕರ್ತಿಗೂ ಕೂಡ ಆಗುತ್ತೆ. ಜೊತೆಗೇನೆ ಆಹಾರದ ಜೊತೆಗೇನೆ ಬೇರೆ ರೋಗಗಳು ಕೂಡ ಇದಕ್ಕೆ ಕಾರಣ ಆಗ್ಬೋದಾ? ಬೇರೆ ರೋಗಗಳು ಕೂಡ ಅಂದ್ರೆ ನಮ್ಗೆ ಅದೇ ದೊಡ್ಡ ಅಂದ್ರೆ ನಾವು ರೋಗಿಗೆ ಹೇಳುದು ಮನೆಯಲ್ಲೇ ಅದನ್ನು ನೀವು ಉಪಚರಿಸುವ ಬದಲು ಅದನ್ನು ಹೇಗೆ ಆಗಿದೆ ಅನ್ನೋದು ಸರಿಯಾಗಿ ವೈದ್ಯರ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯಾಕೆಂದ್ರೆ ಪರಿಕರ್ತಿಗ ನಾನು ಹೇಳಿದಾಗೆ ಒಂದು ಮಲಬದ್ಧತೆಯಿಂದ ಮಾತ್ರ ಅಲ್ಲ, ಅದರಲ್ಲಿ ಸೆಕೆಂಡರಿ ರೋಗಗಳು, ಸೆಕೆಂಡರಿ ಕಾಸಸ್ ಕೂಡ ಹೇಳ್ತೇವೆ. ಕೆಲವೊಂದು ಟ್ಯೂಬರ್ಕ್ಯುಲೋಸಿಸ್ ಅಂತ, ಕ್ರಾನ್ಸ್, ಅಲ್ಸರೇಟಿವ್ ಕೊಲೈಟಿಸ್, ಸಿಫಿಲಿಸ್ ಎಲ್ಲ ಕೆಲವೊಂದು ಬೇರೆ ಬೇರೆ ಕಾರಣಗಳಿದೆ ಅಥವಾ ಬೇರೆ ಬೇರೆ ರೋಗಗಳಿಂದನೂ ಕೂಡ ಪರಿಕರ್ತಿಕ ಆಗಬಹುದು ಅಥವಾ ಫಿಶರಿನ್ ಏನೋ ಪೇಷಂಟ್ಸ್ ನಮ್ಮಲ್ಲಿ ಬರ್ಬೋದು. ಇದು ಡಾಕ್ಟರ್, ಈಗ ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ಈ ಸಮಸ್ಯೆ ಬರುತ್ತೆ ಅಂತ? ಯಂಗಿಂದ ಅಡಲ್ಟ್ಸ್, ಈಗ ಒಂದು ಹೇಳೋದಿದ್ರೆ ಹೆಂಗಸರಲ್ಲಿ ಜಾಸ್ತಿ ಅಂತ ಹೇಳ್ತೇವೆ. ಹೆಂಗಸರಲ್ಲಿ ಈಗ ರಿಪೀಟೆಡ್ ಪ್ರೆಗ್ನೆನ್ಸೀಸ್ ಆದಾಗ, ಪ್ರೆಗ್ನೆನ್ಸಿಯಲ್ಲಿ ತುಂಬ ಪ್ರೆಷರ್ ಇರುತ್ತೆ, ಡೆಲಿವರಿ ಟೈಮಲ್ಲಿ ಪ್ರೆಷರ್ ಇದ್ದಾಗ ಈ ಪೆರಿನಿಯಲ್ ಇದಕ್ಕೆ ಪೆಟ್ಟಾಗಿ ಆಗ ಆಂಟೀರಿಯರ್ ಫಿಶರಿನ್ ಏನು ಅಂತ ಹೇಳ್ತೇವೆ. ಹೆಂಗಸರಲ್ಲಿ ಸಾಮಾನ್ಯವಾಗಿ ಜಾಸ್ತಿ, ಸಾಮಾನ್ಯ ಏಜ್ ಅಂದ್ರೆ 30ರಿಂದ 50 ತನಕ. ತುಂಬಾ ವಯಸ್ಸಾದವರಲ್ಲಿ ನಾವು ನೋಡ್ಲಿಕ್ಕೆ ಸಿಗಲ್ಲ, ಯಾಕೆಂದ್ರೆ ಅವರಿಗೆ ಮಸಲ್ ಅಟೋನಿ ಆಗಿರುತ್ತೆ. ನಾನು ಹಾಗೆ ಹೇಳಿದಾಗೆ ಈ ಇಂಟರ್ನಲ್ ಸ್ಪಿಂಕ್ಟರ್ ಅನ್ನೋದು ತುಂಬ ಸ್ಪ್ಯಾಸಮ್ಸ್ ಇದ್ರೇನೆ ಈ ಪ್ರಾಬ್ಲಮ್ ಜಾಸ್ತಿ ಆಗೋದು. ಸೊ ವಯಸ್ಸಾದಾಗ ಆ ಸ್ಪ್ಯಾಸಮ್ಸ್ ಅಷ್ಟು ಇರೋದಿಲ್ಲ, ಅಂದರೆ ಅಟೋನಿ ಇರ್ತದೆ ಮಸಲ್. ಆದ ಕಾರಣ ವಯಸ್ಸಾಗ್ತಾ ಹೋದಾಗ ತುಂಬ ಡಯಾಗ್ನೋಸಿಸ್ ಆಫ್ ಪರಿಕರ್ತಿಗ ತುಂಬ ಕಡಿಮೆ ಮಾಡೋದು. 30ರಿಂದ 50 ಏಜಲ್ಲಿ ಬರ್ಬೋದು, ಯಂಗ್ ಅಥವಾ ಅಡಲ್ಟ್ಸಲ್ಲಿ. ಡಾಕ್ಟರ್, ನೀವು ಇದೊಂದು ದೀರ್ಘಕಾಲೀನ ರೋಗ ಅಥವಾ ಕಾಯಿಲೆ ಅಂತ ನೀವು ಕನ್ಸಿಡರ್ ಮಾಡ್ತೀರಾ ಅಥವಾ? ನಾವು ಏನಂತಂದರೆ ರೋಗಿ ಅದ್ರ ಬಗ್ಗೆ ಕರೆಕ್ಟಾಗಿ ಏನಾಗಿದೆ ಅಂತ ತಿಳ್ಕೊಂಡು ವೈದ್ಯರ ಹತ್ರ ಹೋಗಿ ಒಂದು ಕನ್ಸಲ್ಟ್ ಕೊಟ್ಟು ಏನಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಅವರು ಟ್ರೀಟ್ಮೆಂಟ್ ತಗೊಂಡ್ರೆ ಅಥವಾ ಗುಣ ಮಾಡಿಕೊಂಡ್ರೆ ಅಲ್ಲಿಗೆ ನಿಲ್ತದೆ. ಅವನು ಅದೇ ನಿಧಾನವನ್ನು ಸೇವಿಸ್ತಾ ಹೋದಾಗ ಅವನಿಗೆ ಇದು ರಿಕರೆನ್ಸ್ ಆಗಿ ಬರ್ತದೆ, ರಿಪೀಟೆಡ್ ಆಗಿ ಬರ್ತಾ ಇರ್ತಾರೆ. ಸಾಮಾನ್ಯವಾಗಿ ಈಗ ನಿಮ್ಮಲ್ಲಿ ಬಂದಾಗ ನೀವು ಯಾವ ರೀತಿಯ ತಪಾಸಣೆ ಹೇಗೆ ಇದು ಮಾಡ್ತೀರಿ? ಲ್ಯಾಬ್ ಟೆಸ್ಟ್ ಮೂಲಕನೇ? ಲ್ಯಾಬ್ ಟೆಸ್ಟ್ ಅಗತ್ಯ ಇರೋದಿಲ್ಲ, ಇದು ಕ್ಲಿನಿಕಲ್ ಇದರಲ್ಲೇ ಡಯಾಗ್ನೋಸಿಸ್ ಮಾಡೋದು. ಪೇಷಂಟನ್ನು ಎಕ್ಸಾಮಿನ್ ಮಾಡ್ತೇವೆ. ಎಕ್ಸಾಮಿನ್ ಮಾಡಿದಾಗ ಅಲ್ಲಿ ಅವರಿಗೆ ಏನಾದರೂ ಗಾಯ ಆಗಿದೆಯಾ ಅಥವಾ ಕೊನೆಯ ಪಾರ್ಟಲ್ಲಿ ಗುದನಾಳದಲ್ಲಿ ಏನಾದರೂ ಗಾಯ ಆಗಿದೆಯಾ, ಗಾಯ ಆಗಿದ್ದರೆ ಯಾವ ಥರ ಗಾಯ, ಅದು ರಿಪೀಟೆಡ್ ಆಗಿ ಬಂದಿರುವಂಥ ಗಾಯ ಅಥವಾ ಫ್ರೆಶ್ ಆಗಿ ಆಗಿರುವಂಥದ್ದು, ಅಕ್ಯೂಟ್ ಮತ್ತು ಕ್ರಾನಿಕ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ವಿಂಗಡಣೆ ಮಾಡ್ಕೊಳ್ತೇವೆ. ಅಕ್ಯೂಟ್ ಒಂದು ಫಿಶರ್ ಅಂತ ಹೇಳ್ತೇವೆ, ಅದರಲ್ಲಿ ಒಂದು ಗಾಯ ಮಾತ್ರ ಇರುತ್ತೆ, ಸ್ಪ್ಯಾಸಮ್ಸ್ ಇರುತ್ತೆ, ತುಂಬ ಊತ ಎಲ್ಲ ಇರೋದಿಲ್ಲ. ಈ ತುಂಬ ಟೈಮ್ ಬಂದು ಹೋಗಿ ಹಾಗಿದ್ರೆ ಪೇಷಂಟಿಗೆ ಅಲ್ಲಿ ಒಂದು ಸಣ್ಣ ಆಚೆ ಚರ್ಮದ ಒಂದು ಮೊಳಕೆ ಆಗಿ ಇರ್ತದೆ, ಅದು ಅಲ್ಲೇ ಇರ್ತದೆ, ಮತ್ತು ಸೀಳಿರ್ತದೆ, ಊದ್ಕೊಂಡಿರುತ್ತೆ. ಸೊ ಈಗ ದೀರ್ಘಕಾಲೀನ ಅಂತ ಹೇಳುವ ಬದಲು ಅದು ರೋಗಿ ಎಚ್ಚೆತ್ಕೊಳ್ಳದೆ ಇದ್ದರೆ ಈ ರೋಗದಿಂದ ಅದು ಕ್ರಮೇಣವಾಗಿ ಕ್ರಾನಿಕ್ ಡಿಸೀಸ್ಗೆ ಹೋಗ್ತದೆ. ಓಕೆ. ಇಂಥ ಸಂದರ್ಭದಲ್ಲಿ ನೀವು ಆಯುರ್ವೇದಿಕ್ ವೈದ್ಯಕೀಯ ವ್ಯವಸ್ಥೆ ಒಳಗಡೆ ಯಾವ ರೀತಿಯ ಚಿಕಿತ್ಸೆ? ನಾವು ಏನು ಹೇಳ್ತೇವೆ, ಈಗ ವಾತ ಮತ್ತು ಪಿತ್ತ ಪ್ರಕೋಪ ಆದ ಕಾರಣ ಈ ರೋಗ ಆಗ್ತದೆ. ಯಾಕೆ ವಾತ ಪಿತ್ತ ಪ್ರಕೋಪ ಆಗ್ತದೆ ಅಂದರೆ ನಾವು ಸರಿಯಾಗಿ ನಮ್ಮ ಆಹಾರದಿಂದವೇ ಪದ್ಧತಿಯಿಂದಾಗಿ ಅಲ್ಲಿ ಅದು ಈ ವಾತಪಿತ್ತ ಪ್ರಕೋಪ ಆಗಿ ಗುದನಾಳದಲ್ಲಿ ಸೇರಿಕೊಂಡು ಈ ರೋಗವನ್ನು ಉಂಟು ಮಾಡ್ತದೆ ಅಂತ ಹೇಳೋದು. ಸೊ ನಾವು ಈಗ ಕಾನ್ಸಂಟ್ರೇಟ್ ಮಾಡಿದ್ದು ವಾತಪಿತ್ತ ಪ್ರಕೋಪ ಆದ ಕಾರಣ ವಾತಪಿತ್ತ ಶಮನ ಏನು ಚಿಕಿತ್ಸೆಗಳಿದೆ ಅದು ಜನರಲ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ಲೋಕಲಿ ಕೂಡ ಟ್ರೀಟ್ಮೆಂಟ್ ಮಾಡ್ತೇವೆ. ಜನರಲ್ ಟ್ರೀಟ್ಮೆಂಟ್ ಮಾಡೋದಿದ್ರೆ ಈ ಆಹಾರವನ್ನು ಸರಿ ಮಾಡ್ಕೊಳ್ಳೋದು, ಮತ್ತು ಆದಷ್ಟು ದೀಪನ ಪಾಚನ ಅಂತ ಹೇಳ್ತೇವೆ, ಹೊಟ್ಟೆ ಒಳಗೆ ಜೀರ್ಣವನ್ನು ಸರಿ ಮಾಡೋದು ಅಥವಾ ಅಗ್ನಿಯನ್ನು ಸರಿ ಮಾಡೋದು ಒಂದು ಚಿಕಿತ್ಸೆ, ಮತ್ತು ಮಲಬದ್ಧತೆಯನ್ನು ಅದನ್ನು ಅನುಲೋಮನ ಮಾಡುವಂಥದ್ದೊಂದು ಚಿಕಿತ್ಸೆ. ಲೋಕಲಿಯಾಗಿ ಆ ಜಾಗೆಗೆ ಮಾಡೋದಿದ್ರೆ ನಾವು ಒಂದು ಪಿಚ್ಚು ಅಂತ ಮಾಡ್ತೇವೆ, ಪಿಚ್ಚಾ ಬಸ್ತಿ ಅಂತ ಹೇಳ್ತೇವೆ, ಅಥವಾ ಪಿಚ್ಚು ಇಡ್ತೇವೆ, ಅಥವಾ ಮಾತ್ರ ಬಸ್ತಿ ಹೇಳ್ತೇವೆ, ಅಥವಾ ಅನುವಾಸನ ಬಸ್ತಿ ಅಂತ ಹೇಳ್ತೇವೆ, ಅಥವಾ ಲೇಪವನ್ನು ಮಾಡ್ತೇವೆ. ಯಾವುದೆಲ್ಲ ವಿಧಾನಗಳಲ್ಲಿ ಈ ದೋಷ ಪ್ರಕೋಪ ಆಗಿರುವಂಥದ್ದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕಾಗ್ತದೆ ಆ ಥರ ಚಿಕಿತ್ಸೆಗಳನ್ನು ಮಾಡ್ತಾ ಹೋಗ್ತೇವೆ. ಅದ್ರ ಜೊತೆಗೆ
ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂತಂದರೆ ಪೇಷಂಟಿಗೆ ಏನು ತಿನ್ನಬೇಕು, ಆಹಾರ ಪಥ್ಯಗಳನ್ನು ಏನು ಮಾಡಬೇಕು, ಅವನು ಎಷ್ಟು ಯಾವ ಥರ ಫುಡ್ಡನ್ನು ಸೇವಿಸಬೇಕು, ಯಾವುದೇ ಥರ ಫುಡ್ ತಿಂದಾಗ ನಿಮ್ಮ ಮಲ ಕರೆಕ್ಟಾಗಿ ರಚನೆ ಆಗ್ತದೆ, ಈ ಮಲ ರಚನೆ ಆದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ತುಂಬ ಪೇಷಂಟು ತುಂಬ ನೀರು ಕುಡಿಲಿಕ್ಕೆ ಹೇಳ್ತೇವೆ, ಫೈಬರ್ ಇರುವಂಥದ್ದು, ನಾರಿನಂಶ ಇರುವಂಥದ್ದು. ಡಾಕ್ಟರ್, ಈ ನಡುವೆ ಈಗ ಸಾಮಾನ್ಯವಾಗಿ ಈಗ ಇಂಥ ಒಂದು ಚಿಕಿತ್ಸೆ ಸಂದರ್ಭದಲ್ಲಿ ಪೇಷಂಟ್ ಅಲ್ಲಿ ಇನ್ಪೇಷಂಟ್ ಆಗಿ ಅಡ್ಮಿಟ್ ಆಗಬೇಕಾಗತ್ತಾ, ಅಥವಾ ಒಂದು ವೇಳೆ ಆಗೋದಾದರೆ ಎಷ್ಟು ದಿವಸಕ್ಕೆ ಅಂತ? ಸಾಮಾನ್ಯವಾಗಿ ನಾವು ಈಗ ಪೇಷಂಟು ತುಂಬ ನೋವಿದ್ರೆ ಅವರನ್ನು ಒಳರೋಗಿಯಾಗಿ ತಗೊಂಡೇ ನಾವು ಚಿಕಿತ್ಸೆ ಮಾಡೋದು ಒಳ್ಳೆಯದು. ಯಾಕೆಂತಂದರೆ ಈಗ ನಾನು ಹೇಳಿದ ಹಾಗೆ ನಮ್ಮ ರೋಗ ಆಗ್ತಾ ಇರೋದು ಈ ಕರೆಕ್ಟಾಗಿ ಜೀರ್ಣ ಅಥವಾ ಅವನು ಸರಿಯಾಗಿ ಊಟ ತಗೊಳ್ಳೋದ್ರಿಂದ. ಫಸ್ಟ್ ಮೇಯ್ನಾಗಿ ಕಾನ್ಸಂಟ್ರೇಟ್ ನಾವು ಏನು ಇದು ಮಾಡ್ತೇವೆ ಅಂತಂದರೆ ಅವನ ಆಹಾರ ಪದ್ಧತಿಯನ್ನು ಸರಿ ಮಾಡುವಂಥದ್ದು. ಸೊ ಅವನಿನ್ನು ಒಳರೋಗಿಯಾಗಿ ತಗೊಂಡು ಅವನ ಆಹಾರವನ್ನು ಕೂಡ ನಾವು ಕಂಟ್ರೋಲಲ್ಲಿ ಇಡ್ಬೋದು. ಪ್ಲಸ್ ಅವನಿಗೆ ನಾವು ಈ ಚಿಕಿತ್ಸೆಯನ್ನು ಕೊಡಬೇಕಾದ್ರೆ ಅವನನ್ನು ಸಾಮಾನ್ಯವಾಗಿ ಎಷ್ಟು ದಿವಸ ಆಸ್ಪತ್ರೆಯಲ್ಲಿ ಈಗ ಸಾಮಾನ್ಯವಾಗಿ ಅಕ್ಯೂಟ್ ಫಿಶರಿನ್ ಏನು ಅಂತ ಆದರೆ ಒಮ್ಮೆಗೆ ಈಗ ಬಂದಿದೆ, ಈಗ ರೋಗ ಬಂದಿದೆ ಅಂತಂದರೆ ಒಂದು 7 ರಿಂದ 8 ದಿನ ಅವನನ್ನು ಆಸ್ಪತ್ರೆಯಲ್ಲಿ ನಾವು ಒಳರೋಗಿಯಾಗಿ ಇಟ್ಕೊಂಡು ಅವನಿಗೆ ವಸತಿ ಚಿಕಿತ್ಸೆಯೋ ಲೇಪ ಚಿಕಿತ್ಸೆನ ಪಿಚ್ಚಬಸ್ತಿನ ಆ ಥರ ಕೊಟ್ಟು ಅವನ ನೋವನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಿ ಅವನ ಏನು ಗಾಯ ಆಗಿದೆ ಗುದನಾಳದಲ್ಲಿ ಅದನ್ನು ಗುಣ ಮಾಡುವಂಥದ್ದು ಒಂದು ಅಟ್ಲೀಸ್ಟ್ ಒಂದು 7 to 8 days ಅವನು ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಆಗುತ್ತೆ. ಬಹುಶಃ ಮನೆಗೆ ಹೋದ ನಂತರ ನೀವು ಹೇಳಿದ ಅದು ತುಂಬಾ ಮುಖ್ಯ, ಅದು ತುಂಬಾ ಮುಖ್ಯ. ಅವನು ನಮ್ಮಲ್ಲಿ ಚಿಕಿತ್ಸೆ ತಗೊಂಡು ಮನೆಗೆ ಹೋಗಿ ಅದೇ ನಿಧಾನಕ್ಕೆ ಹೋದರೆ, ಅದೇ ವ್ಯವಸ್ಥೆಗೆ ಹೋದರೆ, ಅದೇ ಥರ ಆಹಾರ ಆಚೆ ಹೋಗೋದು, ಜಿಡ್ಡಿನ ಅಂಶ ತಿನ್ನೋದು, ಖಾರ ತಿನ್ನೋದು, ಅಂಗಡಿಯಲ್ಲಿ ತಿನ್ನೋದು, ಫ್ರೈಡ್ ರೈಸ್ ಅಂತ ತಿನ್ನೋದು, ನೂಡಲ್ಸ್ ಅಂತ ತಿನ್ನೋದು, ಈ ಥರ ಆಹಾರದಲ್ಲಿ ಮತ್ತೆ ಅವನು ಹೋದರೆ ಮತ್ತೆ ಅವನಿಗೆ ಮರುಕಳಿಸ್ತದೆ. ಅಂದರೆ ಈಗ ಇದಕ್ಕೆ ಮಾಂಸಾಹಾರ ತಿನ್ನಬಾರ್ದು ಡಾಕ್ಟ್ರೆ? ಮಾಂಸ ಆಹಾರ ಈಗ ಏನಾಗ್ತದೆ ಅಂತಂದರೆ ಸಾಮಾನ್ಯವಾಗಿ ನಾವು ಮಾಂಸ ಆಹಾರ ತಿನ್ನೋದ್ರಲ್ಲಿ ತುಂಬ ಖಾರ ಮತ್ತು ಜಿಡ್ಡು ಇಲ್ಲದೆ ಇರುವಂಥದ್ದು ತಿಂದರೆ ಸಾಮಾನ್ಯವಾಗಿ ಸರಿ ಇರ್ತದೆ. ತಿನ್ನುವುದಂತ ಹೇಳಿ ಬರೀ ಮಾಂಸವನ್ನು ತಿಂದು ನಾನು ಫೈಬರ್ ಅನ್ನೋ ಅಂಶವೇ ಸರಿಗೆ ತಗೊಳ್ದೇ ಇದ್ರೆ ನಾರಿನ ಅಂಶ ನಾನು ಮರ್ತೇ ಹೋಗ್ತೇನೆ. ಮಾಂಸಾಹಾರ ಅಂತಂದ್ರೆ ನಾನು ತರಕಾರಿ ತಿನ್ನೋದನ್ನೇ ಮರ್ತೋಗ್ಬಿಟ್ಟಿರ್ತೇನೆ, ಬರೀ ಮಾಂಸ ತಿಂತಾ ಇರ್ತೇನೆ. ದಿನಾ ಮಾಂಸ ತಿಂದ್ರೆ ನಾರಿನ ಅಂಶ ಸಿಗದೇ ಇದ್ರೆ ಮೋಷನ್ ಬಲ್ಕ್ ಕೊಡೋದಿಲ್ಲ. ಮೋಷನ್ ಬಲ್ಕ್ ಕೊಟ್ರೆ ತುಂಬಾ ಹೊತ್ತು ಉಳಿತದೆ, ಒಳಗುಳಿದ್ರೆ ಅದರಲ್ಲಿ ಕಲ್ಲಾಗೆ ಗಟ್ಟಿ ಆಗ್ತದೆ, ಕಾನ್ಸ್ಟಿಪೇಷನ್ ಆಗಿ ಮತ್ತೆ ಅದನ್ನು ತೆಗಿಲಿಕ್ಕೆ ನಾನು ಹೋಗಿ ಒತ್ತಡ ಕೊಡಬೇಕು. ಸೊ ಇದೊಂದು ವಿಷಿಯಸ್ ಸೈಕಲ್ ಅಂತ ಹೇಳ್ಬೋದು. ಎಲ್ಲ ನಾವು ಕರೆಕ್ಟಾಗಿ ತಿನ್ನುವಂಥದ್ರಲ್ಲಿ ಕರೆಕ್ಟ್ ಇರಬೇಕು, ಆಹಾರ ಪದ್ಧತಿ ಕರೆಕ್ಟ್ ಇರಬೇಕು, ಜೊತೆಗೆ ನೀರು ಕುಡಿಯುವಂಥ ವಿಚಾರವನ್ನು ಕೂಡ ತುಂಬ ನೀರು ಕುಡಿಬೇಕು. ನೀರು ಕುಡಿದೇ ಇದ್ರೆ ಎಲ್ಲಿ ಈಗ ನಾವು ಸಾಮಾನ್ಯವಾಗಿ ಮೋಷನ್ ಬಿಡಿ, ನಾವು ಈಗ ಸಾಮಾನ್ಯವಾಗಿ ಈಗ ಬಿಸಿಲಿನ ಕಾಲದಲ್ಲಿ ನೀರು ಕುಡಿದೇ ಇದ್ರೆ ಒಣಗುತ್ತೆ, ಎಲ್ಲವೂ ದೇಹ ಕೂಡ ಒಣಗುತ್ತೆ, ಒಳಗಡೆನೂ ಕೂಡ ಆಹಾರವೂ ಕೂಡ ಒಣಗಿದಾಗ ಆಗ್ತದೆ. ನೀರು ಒಂದು ಜೀರ್ಣ ಮಾಡುವಂತ ಇದಕ್ಕೆ ಪ್ರಕ್ರಿಯೆಗೆ ತುಂಬಾ ಇಂಪಾರ್ಟೆಂಟ್. ನೀರಿಲ್ದೇನೆ ಯಾವುದು ಕೂಡ ಇದಿರುವುದಿಲ್ಲ, ಜೀವನ ಇರುವುದಿಲ್ಲ. ಸೊ ನೀರು ಬೇಕೇ ಬೇಕು. ಈ ಮಲ ವಿಸರ್ಜನೆ ಸಂದರ್ಭದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಇಂಥ ಸಂದರ್ಭದಲ್ಲಿ? ಸಾಮಾನ್ಯವಾಗಿ ಮಲ ವಿಸರ್ಜನೆಗೆ ಹೋಗಿ ಕೂತ್ಕೊಂಡು ನನಗೆ ಇವತ್ತು ಆಗ್ಲಿಲ್ಲ ಅಂತ ಒತ್ತಡ ಹಾಕೋದು ಕಡಿಮೆ ಇರಬೇಕು. ಹೋಗಿ ಕೂತ್ಕೊಂಡು ಸ್ಟ್ರೈನ್ ಮಾಡೋದು ಉಂಟಲ್ಲ, ಸ್ಟ್ರೈನ್ ಮಾಡಿದಾಗ ಸಾಮಾನ್ಯವಾಗಿ ಜಾಸ್ತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು. ಅರ್ಷಸ್ ಆಗಲಿ, ಪರಿಕರ್ತಿಕ ಆಗಲಿ, ಅಥವಾ ಒಂದು ಈ ಬೇರೆ ಥರದ್ದು ರೋಗಗಳಾಗಲಿ, ಯಾವಾಗ ನಾನು ಮೋಷನ್ ಆಗಲಿಲ್ಲ ಅಂತ ಹೋಗಿ ಕಮೋಡಲ್ಲಿ ಕೂತ್ಕೊಂಡು ಸ್ಟ್ರೈನ್ ಮಾಡ್ತಾನೆ. ಪ್ರೊಲ್ಯಾಪ್ಸ್ ಕೂಡ ಆಗಿರುವಂತಹ ಪೇಷಂಟ್ಸ್ ಇದ್ದಾರೆ. ಕೂತ್ಕೊಂಡು ಒತ್ತಡ ಹಾಕೋದು ಮೋಷನ್ ಆಗಲಿಲ್ಲ ಅಂತ. ಗುದ ಇದು ರೆಕ್ಟಮ್ ಮತ್ತೆ ರೆಕ್ಟಮೇ ಒಳಗೆ ಆಚೆ ಬರುವಂಥದ್ದು ಕೂಡ ಇದೆ. ಆ ಫೋರ್ಸ್ ಹಾಕಿ 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 ಅದ ಕಾರಣ ಮಲ ವಿಸರ್ಜನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಏನು ಹೇಳ್ತೇವೆ ಅಂತಂದ್ರೆ, ಬಂದಾಗ ಮೋಷನ್ ಬಂದಾಗ ನಿಮಗೆ ಆ ಅರ್ಜಿ ಬಂದ್ರೆ ಹೋಗಿ ಡೆಫಿಕೇಶನ್ ಮಾಡೋದು, ನ್ಯಾಚುರಲ್ ಪ್ರೋಸೆಸ್ ತರ ಹೋಗಿ ಬಿಕ್ಬಾರ್ದು. ಮೋಷನ್ ಗಟ್ಟಿಯಾಗದಿದ್ದ ನೋಡ್ಕೊಳ್ಳೋದು ಅಪಾರ್ಟ್, ಅದನ್ನು ಬೇರೆನೆ ಯೋಚನೆ ಮಾಡಬೇಕು. ನಾನು ಏನು ಆಹಾರ ತಿನ್ಬೇಕು, ನಾನು ಹೇಗೆ ಇರಬೇಕು ಅನ್ನೋದು ಅದು ಬೇರೆ. ಬಟ್ ಮೋಷನ್ ಬಂದಾಗ ಹೋಗೋದು ತುಂಬಾ ಮುಖ್ಯ. ಬಂದಾಗ ತಡ್ಕೊಳ್ಬಾರ್ದು, ಮತ್ತೆ ಸರಿ ಬಂದಾಗ ತಡ್ಕೊಳ್ಬಾರ್ದು ಕೂಡ, ಬಂದಾಗ ಹೋಗ್ಬೇಕು. ಬರ್ದೇ ಇದ್ದಾಗ ಹೋಗಿ ಒತ್ತಡ ಹಾಕ್ಬಾರ್ದು.
ಈಗ ಪರಿಕರ್ತಿಕ ವಿಚಾರಕ್ಕೆ ಬರುವುದಾದರೆ ಅದು ಒಮ್ಮೆ ಈಗ ನೀವು ಹೇಳಿದ ಈ ಒಂದು ಚಿಕಿತ್ಸೆ ತಗೊಂಡ ನಂತರ ಅದು ಮತ್ತೆ ಪುನರಾವರ್ತನೆ ತಿರುಗ ಬರುವಂಥ ಸಾಧ್ಯತೆಗಳು ತುಂಬ ಉಂಟು. ನಾನು ಸರಿಗೆ ಆಹಾರವನ್ನು ಸೇವಿಸದೇ ಇದ್ರೆ ಸಾಧ್ಯತೆಗಳು ತುಂಬ ಉಂಟು. ಯಾಕೆಂತಂದ್ರೆ ಅದು ಈ ಮಲ ವಿಸರ್ಜನೆ ಅನ್ನೋದೇ ಒಂದು ಸ್ವಾಭಾವಿಕವಾದ ಕ್ರಿಯೆ. ಸ್ವಾಭಾವಿಕವಾದ ಕ್ರಿಯೆಯನ್ನು ನಾವು ಅದನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಸ್ವಾಭಾವಿಕವಾಗಿ ಆಗ್ತಾ ಇರುವಂಥದ್ದು. ಹಾಗೆ ಸ್ವಾಭಾವಿಕ ಆಗ್ತಾ ಇರುವಂಥದ್ದನ್ನು ರೋಗಿಗಳು ಬಂದು ಹೇಳ್ತಾರೆ ಇದನ್ನು ಕಂಪ್ಲೀಟ್ಲಿ ತೆಗಿಲಿಕ್ಕಾಗುದಿಲ್ವಾ ಅಂತ. ಸ್ವಾಭಾವಿಕ ಕ್ರಿಯೆಯನ್ನು ಕಂಪ್ಲೀಟ್ಲಿ ತೆಗೆಯೋದು ಹೇಗೆ? ಸ್ವಾಭಾವಿಕವಾಗಿ ನಾವು ಮಲ ವಿಸರ್ಜನೆ ಮಾಡಲೇಬೇಕು. ನಾವು ತಿಂದದ್ದು ಅದು ಹೋಗಲೇಬೇಕು. ಹೌದು, ಹೋಗ್ಬೇಕು. ಹೌದು, ಹೋಗುವಂಥದ್ದನ್ನು ಸರಿ ಕಂಟ್ರೋಲ್ ಮಾಡ್ಕೊಳ್ಬೇಕು. ತಿನ್ನುವಂಥದ್ದನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಬರುದಿಲ್ಲ, ಇಲ್ಲಾಂದ್ರೆ ಬರ್ತಾರೆ. ಬಹುಶಃ ಅದು ಈಗ ತಿರ್ಗ ಬರುತ್ತೆ ಅನ್ನುವ ಸಂದರ್ಭದಲ್ಲಿ ಬಹುಶಃ ಈ ಸರ್ಜರಿ ಬೇಕು ಅಥವಾ ಸರ್ಜರಿ ಮಾಡಿದರೆ ಅದು ಏನು ಮತ್ತೆ ಬರಲಿಕ್ಕಿಲ್ಲ ಅನ್ನುವಂಥ ಪರಿಕಲ್ಪನೆ ಇರುತ್ತೋ ಏನು? ಇಟ್ ಮೀನ್ಸ್ ನಾನು ಕೇಳುವಂಥದ್ದು ಇಲ್ಲಿ ಸರ್ಜರಿಯ ಅಗತ್ಯತೆ ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ ರೋಗಿಗಳಿಗೆ ನೋವು ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ರಿಪೀಟೆಡ್ ಆಗಿ ಪದೇ 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 ಅವರಿಗೆ ಪ್ರತಿ ಒಂದು 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಅಥವಾ 1 ತಿಂಗಳಿಗೊಮ್ಮೆ ಪ್ರತಿ ಸರಿ ಅವರಿಗೆ ರಿಪೀಟ್ ಆಗ್ತಾನೇ ಇರುತ್ತೆ. ಈ ಗಾಯ ಆಗೋದು, ನೋವಾಗೋದು, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸ್ಪ್ಯಾಸಮ್ ಆಗೋದು, ಕಾನ್ಸ್ಟಿಪೇಷನ್ ಆಗೋದೆಲ್ಲ. ಆ ದೀರ್ಘಕಾಲೀನ ರೋಗಗಳಲ್ಲಿ ನಾವು ಈ ಮೋಷನ್ ಅಲ್ಲಿ ಹೋಗುವ ದಾರಿಯಲ್ಲೇ ಇರುವ ಕಾರಣ ಈ ಗಾಯವನ್ನು ಗುಣ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆ ಸಂದರ್ಭಗಳಲ್ಲಿ ಶಸ್ತ್ರಚಿಕಿತ್ಸೆ ಅಗತ್ಯ ಬೀಳ್ತದೆ. ಶಸ್ತ್ರಚಿಕಿತ್ಸೆ ಆಗೇನು ಮಾಡ್ತಾರೆ ಅಂತ ಈ ಸ್ಪ್ಯಾಸಮ್ಸ್, ಈ ಸ್ಪಿಂಕ್ಟರ್ ಸ್ಪ್ಯಾಸಮ್ಸ್ ಅಂತ ಇರ್ತದೆ, ಆ ಸ್ಪ್ಯಾಸಮ್ ಅನ್ನು ರಿಲೀವ್ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಈಗ ಈ ನೋವು ವಿಪರೀತ ನೋವಾದಾಗ ನೀವು ಅದನ್ನು ಸಿಟ್ಸ್ ಬಾತ್ ತಗೊಳ್ಳುವಂಥದ್ದು. ಸಿಟ್ಸ್ ಬಾತ್ ತುಂಬ ಒಳ್ಳೇದಾಗ್ತದೆ. ಯಾಕೆಂತಂದ್ರೆ ಈ ಸ್ಪ್ಯಾಸಮ್ಸ್ ಅನ್ನೋದೊಂದು ಇರ್ತದೆ ಅಲ್ಲ, ಸ್ಪಿಂಕ್ಟರ್ ಸ್ಪ್ಯಾಸಮ್ಸ್ ತುಂಬ ಮುಖ್ಯ. ಪರಿಕರ್ತಕದಲ್ಲಿ ಫಿಶರಲ್ಲಿ ಸ್ಪ್ಯಾಸಮ್ಸ್ ತುಂಬ ಇರುತ್ತೆ. ನೋವು ಬಂದ ಕೂಡಲೇ ರೋಗಿ ಫುಲ್ ಮೋಷನೇ ಹೋಗೋದು ಬೇಡ ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ಇರ್ತಾನೆ, ನನಗೆ ಹೋದರೆ ನೋವು ಆಗ್ತದೆ ಅಂತ. ಆ ಸ್ಪ್ಯಾಸಮ್ಸನ್ನು ರಿಲೀವ್ ಮಾಡಲಿಕ್ಕೆ ನಾವು ಪೇಷಂಟಿಗೆ ಅಡ್ವೈಸ್ ಮಾಡ್ತೇವೆ, ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಕೂತ್ಕೊಳ್ಳಿ, ನೋವು ಕಡಿಮೆ ಆಗ್ತದೆ, ಸ್ಪ್ಯಾಸಮ್ ರಿಲೀವ್ ಆದರೆ ನೋವು ಕೂಡ ಕಡಿಮೆ ಆಗ್ತದೆ ಅಂತ. ಸಿಟ್ಸ್ ಬಾತ್ ತುಂಬ ಒಳ್ಳೆಯದು. ಮನೆಯಲ್ಲೇ ಒಂದು ಸಣ್ಣ ಟಬ್ಬಲ್ಲಿ ಒಂದು ಅವರಿಗೆ ತಡ್ಕೊಳ್ಳುವಂತಹ ಬಿಸಿ ನೀರಲ್ಲಿ ಒಂದು 15ರಿಂದ 20 ನಿಮಿಷ ಕೂತ್ರೆ ಸ್ವಲ್ಪ ನೋವೆಲ್ಲ ತುಂಬ ಕಡಿಮೆ ಆಗ್ತದೆ, ಶಮನ ಆಗ್ತದೆ. ಹೌದು. ಎಸ್ ಡಾಕ್ಟ್ರೆ, ತುಂಬ ಒಳ್ಳೆಯ, ತುಂಬ ಅಗತ್ಯದ ವಿಚಾರಗಳನ್ನು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನೀವು ಹಂಚಿಕೊಂಡಿದ್ದೀರಿ. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಒಂದು ವೀಕ್ಷಕರೇ, ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಪರಿಕರ್ತಿತ ಬಗ್ಗೆ ನಾವು ಸಾಮಾನ್ಯವಾಗಿ ಮೂಲವ್ಯಾಧಿ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಮೂಲವ್ಯಾಧಿಯ ವ್ಯಾಪ್ತಿಯಲ್ಲಿ ಅನೇಕ ರೀತಿಯ ಕಾಯಿಲೆಗಳಿರ್ತದೆ. ಅದರಲ್ಲಿ ಕೂಡ ಪರಿಕರ್ತಿಕ ಅದು ತುಂಬ ಅಗತ್ಯವಾಗಿ ನಾವು ತಿಳ್ಕೊಳ್ಳಬೇಕಾದದ್ದು ಮತ್ತು ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ, ಆಯುರ್ವೇದಿಕ್ ವೈದ್ಯಕೀಯದಲ್ಲಿ ಯಾವ ರೀತಿಯ ಚಿಕಿತ್ಸೆ ಮತ್ತು ಯಾವ ರೀತಿಯ ಮುನ್ನೆಚ್ಚರಿಕೆ ಅನ್ನೋದನ್ನು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಡಾಕ್ಟರ್, ಥ್ಯಾಂಕ್ ಯು. ಇದು ಆರೋಗ್ಯ ಮಂಥನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ ಮಾತುಕತೆ. ಇವತ್ತಿನ ಈ ಮಾತುಕತೆಯಲ್ಲಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರು, ಡಿಪಾರ್ಟ್ಮೆಂಟ್ ಆಫ್ ಶಲ್ಯತಂತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಪರಿಕರ್ತಿತ ಬಗ್ಗೆ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆ ಮಾಡಿ ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.